ರಾಜ್ಯ ಸರ್ಕಾರವು ಘೋಷಣೆ ಮಾಡಿರುವ ಪ್ಯಾಕೇಜ್ನಲ್ಲಿ ರೈತರಿಗೆ ದೊಡ್ಡ ಮಟ್ಟದ ಯಾವುದೇ ಸಹಾಯವಾಗದು. ಇದು ಕೇವಲ ಕಣ್ಣೊರೆಸುವ ತಂತ್ರವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಕಲಾಪುರ ನಾಗೇಂದ್ರ ಅವರು ಪ್ರತಿಕ್ರಿಯಿಸಿದ್ದಾರೆ. ಪ್ಯಾಕೇಜ್ ನೋಡಿದ್ರೆ ಬರೀ ಕಣ್ಣೊರೆಸೋ ತಂತ್ರದಿಂದ ಕೂಡಿದೆ ಹೊರತು ಜನಸಾಮಾನ್ಯರ ಸಂಕಟಕ್ಕೆ ಸ್ಪಂದಿಸುವಂತ ಯಾವ ಅಂಶಗಳು ಇಲ್ಲ. ಹೂ ಬೆಳೆಗಾರರಿಗೆ 1 ಹೆಕ್ಟೇರ್ಗೆ 25,000, 1 ಹೆಕ್ಟೇರ್ ಅಂದ್ರೆ 2.5 ಎಕರೆ 10,000 ಕೊಟ್ಟರೆ ಏನೇನು ಸಾಲುತ್ತೆ? ಕನಿಷ್ಠ 25,000 ರೂಪಾಯಿ ಬೇಕಾಗಿತ್ತು. ಅದೇ ರೀತಿ ಹಣ್ಣು ತರಕಾರಿ ಬೆಳೆಯವರೆಗೂ ಹೆಕ್ಟೇರ್ಗೆ 10,000. ಅದರಿಂದ ಏನು ಪ್ರಯೋಜನ ಇಲ್ಲ. 2 ತಿಂಗಳ ಕಾಲ ಸಾಲನ ಮರುಪಾವತಿ ಮಾಡದೆ ಮುಂದೂಡಿದೀವಿ ಅಂತ ಹೇಳ್ತಾರೆ. ಅದೇನಂತದ್ದು? ಸಾಲದ ಮೇಲಿನ ಸಂಪೂರ್ಣ ಬಡ್ಡಿ ಮನ್ನಾ ಮಾಡಬೇಕಾಗಿತ್ತು. 1 ವರ್ಷಗಳ ಕಾಲ ಅವಕಾಶವನ್ನು ಕೊಡಬೇಕಾಗಿತ್ತು. ಹೊಸ ಬಡ್ಡಿ ರಹಿತವಾದ ಸಾಲವನ್ನು ಕೊಟ್ಟಿದ್ರೆ ರೈತರ ತೊಂದರೆಗಳನ್ನು ಸಲ್ಲಿಸಬಹುದಾಗಿತ್ತು. ಬಿತ್ತನೆ ಬೀಜ ಹಾಕಿ ವಾಪಸ್ಸು ಬೆಳೆದಿಲ್ಲ ಬೀಜ ಅವ್ರಿಗೇನು ಬೀಜಗಳು ಕೊಡುವಂತದ್ರಾಗಲಿ ಪರಿಕರ ಕೊಡುವಲ್ಲಿ ಯಾವುದೇ ರೀತಿ ಸಹಾಯಧನಗಳನ್ನು ಇವತ್ತು ಯಡಿಯೂರಪ್ಪ ಸರ್ಕಾರ ಘೋಷಣೆ ಮಾಡಿಲ್ಲ. ಇದರಿಂದ ರೈತರು ಮತ್ತು ದುಡಿಯುವವರಿಗೆ ಏನು ಪ್ಯಾಕೇಜ್ ಅಂತ ಕೊಟ್ಟಿದ್ದಾರೆ ಅದು ಕಣ್ಣೊರೆಸುವ ತಂತ್ರವೂ ಹೊರತು ಅವರ ಸಂಕಷ್ಟ ಸ್ಪಂದಿಸೋ ಅಂತ ಪ್ಯಾಕೇಜ್ ಇದಾಗಿಲ್ಲ. ಜೊತೆಗೆ ಚಾಮರಾಜನಗರದಲ್ಲಿ ಇವತ್ತು 37 ಜನ ಆಕ್ಸಿಜನ್ ಇಲ್ಲದೆ ಸತ್ತಿದ್ದಾರೆ. ಅದು ಸರ್ಕಾರ ಮಾಡೋದು ಕೊಲೆ. ಅವ್ರಿಗೆ ಯಾವುದೇ ಕುಟುಂಬಗಳಿಗೆ ಪರಿಹಾರವನ್ನು ಇವತ್ತು ಘೋಷಣೆ ಮಾಡಿಲ್ಲ. ಮತ್ತೆ ಜೊತೆಗೆ ಆಕ್ಸಿಜನ್ ಇಂದ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಅವರು ತೊಂದರೆಗಳಿಗೆ ಸ್ಪಂದಿಸಿಲ್ಲ, ಪರಿಹಾರಗಳ ಘೋಷಣೆ ಮಾಡಿಲ್ಲ. ಮತ್ತೆ ಫ್ರೀ ಆಕ್ಸಿಜನ್ ಬಗ್ಗೆ ಮಾತಾಡ್ತಾ ಇಲ್ಲ, ಫ್ರೀ ಚಿಕಿತ್ಸೆ ಬಗ್ಗೆ ಮಾತಾಡ್ತಾ ಇಲ್ಲ, ಲಸಿಕೆ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಕಣ್ಣೊರೆಸೋ ತಂತ್ರವೂ ಹೊರತು ಬರೀ ಬುರುಡೆ ಬುಟ್ಕೊಳ್ಳಕ್ಕೆ ಕೊಚ್ಕೊಳ್ಳಕ್ಕೆ ಮಾಡಿದರೆ ಹೊರತು ವಿಶೇಷ ಪ್ಯಾಕೇಜ್ನ ಇದರಿಂದ ಜನಸಾಮಾನ್ಯರಿಗೆ ಏನೂ ಅನುಕೂಲ ಆಗಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ.